ಉಚ್ಚಿಲ ದಸರಾ, ಉಚ್ಚಿಲ ದಸರಾ, ಉಚ್ಚಿಲ ದಸರಾ. ಎಲ್ಲೆಲ್ಲಿ ನೋಡಿದ್ರೂ ಇದೇ ಹೆಸರು, ಎಲ್ಲೆಲ್ಲಿ ಕೇಳಿದ್ರೂ ಇದೇ ಹೆಸರು. ಆ ದಾರಿದೀಪದ ಅಲಂಕಾರವಾಗಿರಲಿ, ಇಲ್ಲಿ ಇರುವಂತಹ ಅಲಂಕಾರಗಳಾಗಿರಲಿ, ನವದುರ್ಗೆಯರ ಮತ್ತು ಶಾರದೆಯರ ಕಮನೀಯ ರೂಪಗಳಾಗಿರಲಿ, ಆಗಮಿಸುತ್ತಿರುವಂತಹ ಸಾಗರೋಪಾದಿಯಂತಹ ಭಕ್ತ ನಿವಹ ಆಗಿರಲಿ, ಇದನ್ನೆಲ್ಲ ನೋಡುವಾಗ ನಿಜಕ್ಕೂ ಆ ಉಚ್ಚಿಲ ಎನ್ನುವಂತಹ ಹೆಸರೇ ಬಹಳ ರೋಚಕ ಅಂತ ಅನಿಸ್ತದೆ. ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು, ಇದೇ ರೀತಿಯ ಉಚ್ಚಿಲ ನನ್ನೂರಿನ ಪಕ್ಕದಲ್ಲೂ ಉಂಟು. ಉಳ್ಳಾಳದ ಪಕ್ಕದಲ್ಲಿ ಒಂದು ಸಂಕೋಳಿಗೆ ಉಚ್ಚಿಲ ಅಂತ. ಅನೇಕರು ಅಂದುಕೊಂಡದ್ದು ಉಚ್ಚಿಲ ಅಂತ ಹೇಳಿದ್ರೆ ಉಚ್ಚುದ ಇಲ್ಲ ಅಂತ ಅಲ್ಲ, ಬದಲಾಗಿ ಅದು ಒಚ್ಚುನ ಇಲ್ಲ. ಈ ಎರಡು ಉಚ್ಚಿಲ ಎನ್ನುವಂತಹ ಭಾಗ, ದಕ್ಷಿಣ ಕನ್ನಡ ಜಿಲ್ಲೆಯ ಉಚ್ಚಿಲ ಮತ್ತು ಉಡುಪಿಗೆ ಸೇರಿರುವಂತಹ ಈ ಉಚ್ಚಿಲ ಎರಡು ಕೂಡ ಪಶ್ಚಿಮ ಕರಾವಳಿ ಅಭಿಮುಖವಾಗಿರುವಂತಹ, ಕಡಲಾಭಿಮುಖವಾಗಿರುವಂತಹ ಊರುಗಳು. ಇಲ್ಲಿ ಯಥೇಚ್ಛ ಸಂಖ್ಯೆಯಲ್ಲಿರುವುದು ಮೊಗವೀರರು. ಅಂದ್ರೆ ದೋಣಿಯನ್ನು ಮೀನುಗಾರಿಕೆಗೋಸ್ಕರ ಇಳಿಸುವುದಕ್ಕೆ, ದೋಣಿಯನ್ನು ಮುನ್ನಡೆಸುವುದಕ್ಕೆ ತುಳುವಿನಲ್ಲಿ ಬಹಳ ಒಳ್ಳೆಯ ಒಂದು ಶಬ್ದ, ಅದು ವಾಡವೊಚ್ಚುನಿ ಅಂತ. ಈ ವಾಡವೊಚ್ಚುನ ಇಲ್ಲಿ ಅವು ಒಚ್ಚುನ ಇಲ್ಲಿ ಅವು ಕಾಲಕ್ರಮೇಣ ಅಪಭ್ರಂಶವಾಗಿ ಉಚ್ಚಿಲಾಗಿದೆ. ಹಾಗಾಗಿ ಕರಾವಳಿಗೂ ಈ ಮಣ್ಣಿಗೂ ಆ ಕರಾವಳಿಯ ಮೂಲ ಪ್ರಜೆಗಳಿಗೂ ಎಂತಹ ಸಂಬಂಧ ನೋಡಿ. ನನ್ನ ಉಪನ್ಯಾಸದ ವಿಷಯಕ್ಕೆ ಬರುವುದಕ್ಕಿಂತ ಮೊದಲು ನಾನು ಇರುವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಒಂದು ಬಹಳ ನೇರವಾದ ಮಾತು, ಇದೇ ಉಂಟುಲೆಯ ಏರೋ ಮೀನು ವಾಸನ ದಕ್ಕಲು ಪೂರ ಉಲೈ ಬೈದೀನಿ ಎಂಬ ತಿರಸ್ಕಾರಕ್ಕೆ ಒಳಗಾದ ಮೊಗವೀರ ಸಮುದಾಯ ಇವತ್ತು ಅದೇ ಅಸ್ತಿತ್ವವನ್ನಿಟ್ಟುಕೊಂಡು ಉಡುಪಿಗೆ ಕೀರ್ತಿ ತರುವಂತಹ ಮಹಾಲಕ್ಷ್ಮಿ ಎನ್ನುವಂತಹ ದೇವಸ್ಥಾನವನ್ನು ಕಟ್ಟಿಕೊಂಡು ಉಳಿದ ಎಲ್ಲರನ್ನು ಇಲ್ಲಿಡಿ ಸೆಳೆಯುತ್ತಾ ಇದೆ ಅಲ್ಲ, ಇದು ನಿಜಕ್ಕೂ ಕ್ರಾಂತಿಕಾರಿ ಇತಿಹಾಸ, ಕ್ರಾಂತಿಕಾರಿ ಇತಿಹಾಸ. ಕನ್ನಡದಲ್ಲಿ ಬಹಳ ಒಳ್ಳೆ ಒಂದು ಶಬ್ದ ಉಂಟು, ಓಜ ಅಂತ. ಓಜ ಪಂಪ ಮಹಾಕವಿಗೆ ಸೂಕ್ತವಾದಂತಹ ಪದ, ಬಳಕೆಯಾಗೊಂಡಿರುವಂತಹ ಪದ. ಈ ಓಜ ಎಂಬುವ ಪದ ನಾಡಿಗೆ ದೊರೆಯಾದ್ರೆ, ಓಜ ಅಂದ್ರೆ ಗುರು, ಗುರು ಸದೃಶರು ಅಂತ ಅರ್ಥ. ನಾಡಿಗೆ ದೊರೆಯಾದ್ರೆ ಆ ವ್ಯಕ್ತಿಯನ್ನು ನಾಡೋಜ ಅಂತ ಕರೆದಿದ್ದಾರೆ. ನಾವು ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವುದು ಜಿ ಶಂಕರ್ ಎನ್ನುವ ಹೆಸರು. ಜಿ ಶಂಕರ್ ಎನ್ನುವ ಹೆಸರು ಉಚ್ಚಿಲ ದಸರಾದ ಮುಖೇನ ಶಂಕರ್ ಜಿ ಆಯ್ತು ಅಷ್ಟೇ. ನನ್ನ ಒಳಾರ್ಥ ನಿಮ್ಗೆ ಅರ್ಥ ಆಗ್ತದೆ ಅಂತ ನಾನು ಅಂದುಕೊಳ್ತೇನೆ. ಜಿ ಶಂಕರ್ ಎನ್ನುವ ಹೆಸರು ಶಂಕರ್ ಜಿ ಆಯ್ತು. ಅಂದ್ರೆ ಜಿ ಎನ್ನುವುದಕ್ಕೂ ಪೂಜ್ಯನೀಯವಾಗಿರುವಂತಹ ಒಂದು ಧ್ವನಿ ಉಂಟು. ಹಾಗಾಗಿ ಉಚ್ಚಿಲ ದಸರಾದ ಹರಿಕಾರ ಆಗಿ, ಇಡೀ ಇದರ ಧಾತಾರರಾಗಿ, ನೇತಾರರಾಗಿ ಇಷ್ಟೊಂದು ವೈಭವೋಪೇತವಾಗಿರುವ ಉತ್ಸವವನ್ನು ಇಲ್ಲಿ ಸಾಕ್ಷಾತ್ಕಾರಗೊಳಿಸಬೇಕಿದ್ರೆ ಅವರು ಜಿ ಸದೃಶವಾಗಿ ಮಾಡಿರುವಂತ ಕೆಲಸ ಅದ್ಭುತವಾದದ್ದು. ಶಂಕರ್ ಜಿ ಮತ್ತು ಅವರ ಬಳಗಕ್ಕೆ ಒಂದು ಜೋರಾದ ಚಪ್ಪಾಳೆಯ ನಮನ. ಸ್ನೇಹಿತರೆ, ಹಿಂದೂ ಧಾರ್ಮಿಕತೆಯಲ್ಲಿ ಬರುವಂತಹ ವಿಶೇಷ ದಿನಗಳಲ್ಲಿ 3 ವಿಧಗಳಂತೆ. ಒಂದು ವ್ರತ, ಇನ್ನೊಂದು ಪರ್ವ, ಮೂರನೆಯದ್ದು ಉತ್ಸವ. ವ್ರತ ಅಂದ್ರೆ ಏಕ ವ್ಯಕ್ತಿ ಅನುಷ್ಠಾನ. ಒಬ್ಬ ವ್ಯಕ್ತಿ ತನ್ನ ಒಳ್ಳೆಯದಕ್ಕೆ, ತನ್ನವರ ಒಳ್ಳೆಯದಕ್ಕೆ, ತನ್ನ ಸೊತ್ತಿನ ಒಳ್ಳೆಯದಕ್ಕೆ ತಾನಾಗಿ ಮಾಡಿಕೊಳ್ಳುವಂತಹ ಬದ್ಧತೆ ಅದು. ಇದರ ಕಲ್ಯಾಣ, ಇದರ ಉದ್ಧಾರ, ಇದರ ಲಾಭ, ಫಲಿತ, ಫಲಶ್ರುತಿ ಇವೆಲ್ಲವೂ ಆ ವ್ಯಕ್ತಿಗೆ ಮಾತ್ರ, ವ್ಯಕ್ತಿನಿಷ್ಠವಾದದ್ದು. ಎರಡನೆಯದ್ದು ಪರ್ವ. ಈ ಪರ್ವ ಎನ್ನುವ ಸಂಸ್ಕೃತ ಪದದ ದ್ರಾವಿಡ ರೂಪವೇ ಹಬ್ಬ. ಈಗ ನೋಡಿ, ನಾಡ ಹಬ್ಬ ಆಗ್ತಾ ಉಂಟು. ಹಬ್ಬ, ಈ ಹಬ್ಬ ಕುಟುಂಬ ನಿಷ್ಠವಾದ. ಇಲ್ಲಿ ಒಬ್ಬ ಒಳಿತಿಗೆ ಬರಲಿ, ಶ್ರೇಯಸ್ಸಾಗ್ಲಿ ಎನ್ನುವಂತಹ ಉದ್ದೇಶ ಅಲ್ಲ, ಇಡೀ ಕುಟುಂಬ ಸೇರಿ ಸಮಷ್ಟಿಯನ್ನು ಒಳಗೊಂಡ ಹಾಗೆ ಮಾಡುವಂತ. ನವರಾತ್ರಿ ಎಂಬುದು ಹಬ್ಬ. ಮೂರನೇದ್ದಿದೆ ಅಲ್ಲ, ಉತ್ಸವ. ಆ ಶಬ್ದವೇ
ಅಂದ್ರೆ ಮೇಲ್ಮುಖವಾದ ಚಲನ ಅಂತ, ಉತ್ಸಾಹ ಎಲ್ಲವೂ ಅದೇ ಧಾತುವಿನಿಂದ ಬರುವಂಥದ್ದು. ಈ ಉತ್ಸವ ಎನ್ನುವಂಥದ್ದು ರಾಜ್ಯವನ್ನು, ರಾಷ್ಟ್ರವನ್ನು, ಸೀಮೆಯನ್ನು, ಊರನ್ನು, ಸಮುದಾಯವನ್ನೆಲ್ಲ ಒಳಗೊಳ್ಳುವಂಥದ್ದು. ಹಾಗಾಗಿ ಒಂದು ಮಾತಿದೆ, ಮಹೋತ್ಸವಂ ಪ್ರಕೂವಿತ್ ರಾಜ್ಯ ರಾಷ್ಟ್ರಾಭಿವೃದ್ಧತೆ ಅಂತ. ಮಹೋತ್ಸವ ಎಂಬುದು ರಾಜ್ಯವನ್ನು, ರಾಷ್ಟ್ರವನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೋಗುತ್ತದೆ. ಹಾಗಾಗಿ ನವರಾತ್ರಿ ಎನ್ನುವ ಹಬ್ಬವನ್ನು ಈ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಉತ್ಸವವನ್ನಾಗಿ ಆಚರಿಸ್ತಾರೆ, ಸಾರ್ವಜನಿಕ ಸಾಮೂಹಿಕ ನೆಲೆಯಲ್ಲಿ. ಈ 3 ಕಾಲಘಟ್ಟವನ್ನು ನೋಡಿದರೆ, 3 ಉತ್ಸವಗಳನ್ನು ನೋಡಿದರೆ, ಆ ಎಲ್ಲ ಚಿಂತನೆಯಲ್ಲಿರುವುದು ನಮ್ಮತನದ ಜಾಗೃತಿ.